ನೀವು 100-200 ಅಲ್ಲ, 1000 ರೂಪಾಯಿ ಕೊಟ್ಟರೂ ಕೂಡ ಈ ಥರದ ಮಸಾಲೆ ಟೀ ಪೌಡರ್ ನಿಮಗೆ ಹೊರಗಡೆ ಖಂಡಿತವಾಗ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀವು ದಿನಕ್ಕೆ 4-5 ಸರಿ ನಾರ್ಮಲ್ ಟೀ ಕುಡಿಯೋ ಬದಲು ಈ ಸೀಕ್ರೆಟ್ ಆಗಿರುವಂಥ ಮಸಾಲೆ ಟೀ ಪೌಡರನ್ನು ಮನೆಯಲ್ಲೇ ಮಾಡಿಕೊಂಡು ದಿನಕ್ಕೊಂದು ಸರಿ ಮಸಾಲೆ ಟೀ ಕುಡಿದರೆ ಸಾಕು, ನೀವು ದಿನ ಪೂರ್ತಿ ಇದೆಯಲ್ವ ಫ್ರೆಶ್ ಆಗಿರ್ಬೋದು, ಖುಷಿಯಾಗಿರ್ಬೋದು. ಹಲೋ, ನಮಸ್ತೆ ಎಲ್ರಿಗೂ. ನೀವು ಅಷ್ಟೆಲ್ಲ ದುಡ್ಡು ಕೊಟ್ಟು ಹೊರಗಡೆಯಿಂದ ಮಸಾಲೆ ಟೀ ಪೌಡರನ್ನು ತರುವಂಥ ಅವಶ್ಯಕತೆ ಇಲ್ಲ, ಅಥವಾ ಹೋಟೆಲ್ಗೆ ಹೋಗಿ ನೀವು ಮಸಾಲೆ ಟೀಯನ್ನು ಕುಡಿಯುವಂಥ ಅವಶ್ಯಕತೆ ಕೂಡ ಇಲ್ಲ. ಈ ಒಂದು ಸೀಕ್ರೆಟ್ ಆಗಿರುವಂಥ ಮಸಾಲೆ ಟೀ ಪೌಡರನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಮಸಾಲೆ ಟೀಯನ್ನು ನಾವು ಯಾವಾಗ ಬೇಕಾದರೂ ಮಾಡ್ಕೊಂಡು ಕುಡಿಬೋದು. ನಾವು 1/4 kg ಟೀ ಪುಡಿಗೆ ಈ ಮಸಾಲ ಟೀ ಪೌಡರನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇದನ್ನ ಮಾಡೋದಕ್ಕೆ ನಮಗೆ ಮೊದಲಿಗೆ ಬೇಕಾಗಿರೋದು 1/4 kg ನಾರ್ಮಲ್ ಆಗಿರುವಂಥ ಟೀ ಪುಡಿ. ಅಂಗಡಿಯಲ್ಲಿ ಸಿಗುತ್ತೆ. ನೀವು ಅಸ್ಸಾಂ ಟೀ ಪುಡಿ ಸಿಕ್ಕಿದ್ರೆ ಅದನ್ನ ಉಪಯೋಗ ಮಾಡಿ, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಈಗ ಈ ಮಸಾಲೆ ಏನು ಬೇಕು ಅಂತಂದರೆ 2 ಚಮಚದಷ್ಟು ಸೊಂಪು ಅಥವಾ ಫೆನೆಲ್ ಸೀಡ್ಸ್, ಒಂದು 15 ಏಲಕ್ಕಿ ಬೇಕಾಗುತ್ತೆ, 8 ಲವಂಗ, 2 ಇಂಚಷ್ಟು ನಮಗೆ ಚಕ್ಕೆ ಬೇಕಾಗುತ್ತೆ, ಒಂದು 8-10 ಕಾಳುಮೆಣಸು, ಅರ್ಧ ತುಂಡು ಜಾಯಿಕಾಯಿ, ಫುಲ್ ಜಾಯಿಕಾಯಿ ಬೇಡ, ಅರ್ಧ ತುಂಡು ಸಾಕು, 1 ಸ್ಟಾರ್ ಬರುತ್ತಲ್ವ ಅದು. ಅದಾದ ನಂತರ ನಮಗೆ 1 ತುಂಡಷ್ಟು ಒಣಶುಂಠಿ ಬೇಕಾಗುತ್ತೆ. ಹಾಗೆಯೇ ಒಂದು ಸ್ವಲ್ಪ ತುಳಸಿ ಎಲೆ ಒಣಗಿರೋದು ಬೇಕಾಗುತ್ತೆ. ಅದನ್ನ ನಿಮಗೆ ಒಣಗಿಲ್ಲದಿದ್ದರೆ ತುಳಸಿ ಎಲೆನ ತಗೊಂಡು ಸ್ವಲ್ಪ ನೀವು ಹುರಿದುಕೊಂಡ್ರೆ ಒಣಗುತ್ತೆ. 1/4 ಚಮಚದಷ್ಟು ಓಮಕಾಳು, 1 ನಮಗೆ ಪಲಾವ್ ಎಲೆ. ಈ ಓಮಕಾಳು, ತುಳಸಿ ಎಲೆ ಇದೆಲ್ಲ ಇದೆಯಲ್ವ, ನಮ್ಮ ಆರೋಗ್ಯನ ವೃದ್ಧಿ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಎಲ್ಲ ಸ್ಪೈಸಸ್ ಕೂಡ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಟೀಗೆ ಒಳ್ಳೆ ಫ್ಲೇವರ್ ಕೊಡೋದಕ್ಕೆ ಕೂಡ ತುಂಬ ಒಳ್ಳೆಯದು. ಮೊದಲು ಸೊಂಪು, ಓಮಕಾಳು, ಪಲಾವ್ ಎಲೆ, ಆಮೇಲೆ ಎಲ್ಲ ಗರಂ ಮಸಾಲ ಇಂಗ್ರೀಡಿಯೆಂಟ್ಸನ್ನು ನಾವು ಲೈಟಾಗಿ ಹುರಿದ್ಕೋಬೇಕು. ತುಳಸಿ ಎಲೆನ ಬಿಟ್ಟು, ತುಳಸಿ ಎಲೆನ ನೀವು ಸಪ್ರೇಟಾಗಿ ಹುರಿದ್ಕೋಬೋದು. ಡ್ರೈ ತುಳಸಿ ಎಲೆ ಸಿಕ್ಕಿದರೆ ಒಂದು 8-10 ಹಾಕ್ಕೊಳ್ಳಿ. ಇಲ್ಲದಿದ್ದರೆ ಮನೆಯಲ್ಲೇ ತುಳಸಿ ಗಿಡ ಇದ್ದರೆ ಒಂದು 8-10 ತುಳಸಿ ಎಲೆನ ತೊಗೊಂಬಂದು ಅದನ್ನ ಸಪ್ರೇಟಾಗಿ ಹುರಿದ್ಬಿಟ್ಟು ಡ್ರೈ ಮಾಡ್ಕೊಂಡು ಇಟ್ಕೊಳ್ಳಿ. ಇದೆಲ್ಲದು ಒಳ್ಳೆ ಆರೋಮ ಬರೋ ತನಕ ಕಮ್ಮಿ ಉರಿ ಇಟ್ಕೊಂಡು ನೀವು ಹುರಿದ್ಕೋಬೇಕು. ಇದೊಂದು ಸ್ವಲ್ಪ ಎಲೆ ಎಲ್ಲ ಕ್ರಿಸ್ಪಿ ಅನ್ನಿಸ್ಬೇಕು, ನಮಗೆ ಪುಡಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ಯಾವುದೇ ಕಾರಣಕ್ಕೆ ಇಂಗ್ರೀಡಿಯೆಂಟ್ಸ್ಗಳನ್ನು ಕರಟಿಸಬೇಡಿ. ಅದಾದ ನಂತರ ಶುಂಠಿ ಇರುತ್ತಲ್ವ, ಶುಂಠಿಯನ್ನು ಒಂದು ಸ್ವಲ್ಪ ಗುದ್ದಿ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲದಿದ್ದರೆ ನಾವು ಮಿಕ್ಸಿಗೆ ಹಾಕುವಾಗ ಶುಂಠಿ ಸರಿಯಾಗಿ ಗ್ರೈಂಡ್ ಆಗಲ್ಲ. ಆದ್ದರಿಂದ ಶುಂಠಿಯನ್ನು ಫಸ್ಟ್ ಸ್ವಲ್ಪ ಗುದ್ಕೊಂಡು ನೀವು ಮಿಕ್ಸಿಗೆ ಹಾಕೋಬೋದು. ಹುರಿದಾದ ನಂತರ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಹಾಗೆಯೇ ಮಿಕ್ಸಿಗೆ ಹಾಕುವಾಗ 1 ಟೀ ಸ್ಪೂನಷ್ಟು ನಾವು ಜ್ಯೇಷ್ಠ ಮಧುವಿನ ಪುಡಿಯನ್ನು ಸೇರಿಸ್ಕೋಬೇಕು. ಇದು ಕೂಡ ಆರೋಗ್ಯ ವೃದ್ಧಿ ಮಾಡಲಿಕ್ಕೆ, ಸ್ವಲ್ಪ ಸ್ವೀಟಿಶ್ ಫ್ಲೇವರ್ ಕೊಡೋದಕ್ಕೆ ತುಂಬ ಒಳ್ಳೆಯದು. ಟೀಗೆ ಅದ್ಭುತವಾಗಿರುವಂತಹ ಫ್ಲೇವರನ್ನು ಕೊಡುವಂತಹ, ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಸೀಕ್ರೆಟ್ ಆಗಿರುವಂಥ ಮಸಾಲ ಪೌಡರ್ ರೆಡಿಯಾಗಿದೆ. ಇದನ್ನ ನೀವಿವಾಗ ಟೀ ಪೌಡರಿಗೆ ಪ್ಲೇನಾಗಿ ನಾವು ತೆಗೆದಿಟ್ಟಿರುವಂಥ 1/4 kg ಟೀ ಪೌಡರಿಗೆ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅದ್ಭುತವಾಗಿರುವಂತಹ ಟೀ ಪೌಡರ್ ರೆಡಿಯಾಗಿದೆ, ಮಸಾಲ ಟೀ ಪೌಡರ್ ರೆಡಿಯಾಗಿದೆ. ಮಾರ್ಕೆಟಲ್ಲಿ ನಮಗೆ ಮಸಾಲ ಟೀ ಪೌಡರ್ ಸಿಗುತ್ತೆ, ನಾವು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ತರಬೇಕಾಗುತ್ತೆ. ಆದರೆ ಈ ಟೀ ಪೌಡರ್ ಆಗಲ್ಲ, ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ಟೀಯನ್ನು ಮಾಡ್ಕೊಳ್ಳುವಾಗ 2 ಕಪ್ಪಿಗೆ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ. 1/4 ಚಮಚದಷ್ಟು ಈ ಟೀ ಪೌಡರ್, ಮಸಾಲ ಟೀ ಪೌಡರನ್ನು ಹಾಕೋಬೇಕು. ಹಾಕ್ಕೊಂಡು ಫಸ್ಟ್ ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಮಸಾಲದು ಎಲ್ಲ ಫ್ಲೇವರ್ ನೀರಲ್ಲಿ ಬಿಡಬೇಕು. ಒಂದು ಸರಿ ಆ ಮಸಾಲ ಫ್ಲೇವರ್ ಎಲ್ಲ ನೀರಲ್ಲಿ ಬಿಡ್ತು ಅಂದಾದ ನಂತರ ನಾವು 1.5 ಗ್ಲಾಸಷ್ಟು ಹಾಲನ್ನು ಹಾಕಬೇಕು. ಅಂದರೆ ಮೊದಲಿಗೆ ಅರ್ಧ ಕಪ್ಪಷ್ಟು ನೀರಿಗೆ 1/4 ಚಮಚದಷ್ಟು ಟೀ ಪೌಡರನ್ನು ಹಾಕಿ ಚೆನ್ನಾಗಿ ಕುದಿಸೋದು. ಅದಾದ ನಂತರ 1.5 ಕಪ್ಪಷ್ಟು ಹಾಲನ್ನು ಹಾಕಿ 2 ಚಮಚದಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಕುದಿಸೋದು. ಒಂದು ಸರಿ ಉಕ್ಕಿ ಬಂದ ನಂತರ ಉರಿ ಕಮ್ಮಿ ಇಟ್ಕೊಂಡು ಒಂದು 4-5 ನಿಮಿಷ ಆದರೂ ನೀವು ಈ ಟೀಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ, ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಕಲರ್ ಚೇಂಜ್ ಆಗಬೇಕು, ಟೀ ಥಿಕ್ ಆಗಬೇಕು. ಆವಾಗಲೇ ಆ ಫ್ಲೇವರ್, ಮಸಾಲ ಟೀದು ಆ ಅರೋಮಾ ಅಥವಾ ಆ ಟೇಸ್ಟ್ ಇದೆಯಲ್ಲ ನಿಮಗೆ ಸಿಗುತ್ತೆ. ಸೂಪರ್ ಆಗಿರುವಂಥ ಮಸಾಲ ಟೀ ರೆಡಿಯಾಗಿದೆ. ಈ ಒಂದು ಪೌಡರನ್ನು ನೀವು ಒಮ್ಮೆ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಮನೆಯಲ್ಲಿ ಈಸಿಯಾಗಿ ಮಸಾಲೆ ಟೀ ಮಾಡ್ಬೋದು. ಟೀ ಪುಡಿ ತಂದಾಗ ಒಮ್ಮೆ ನೀವು ಈ ಮಸಾಲನ ರೆಡಿ ಮಾಡಿಬಿಟ್ಟು ಮಸಾಲ ಟೀ ಪೌಡರನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಯಾವಾಗ ಬೇಕಾದರೂ ನಾವು ಉಪಯೋಗ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.